ದೇಯಿ ಬೈದ್ಯತಿ ಕೋಟಿ ಚಿನ್ನಯ್ಯ ಮೂಲಸ್ಥಾನ ಕ್ಷೇತ್ರವಾದ ಪುತ್ತೂರು ತಾಲೂಕಿನ ಬಡಗನ್ನೂರು ಗ್ರಾಮದ ಗೆಜ್ಜೆಗಿರಿ ನಂದನ ಬೆತ್ತಿಲ್ ಡಿಸೆಂಬರ್ 9ರಂದು ಕೊಡಿಮರ ಮತ್ತು ಬಿಂಬಮರ ಆಗಮನವಾಗಲಿದ್ದು ಇದನ್ನ ಭಕ್ತಿಪೂರ್ವಕ ಮೆರವಣಿಗೆಯ ಮೂಲಕ ಕ್ಷೇತ್ರಕ್ಕೆ ಸಮರ್ಪಿಸಲಾಗುತ್ತದೆ ಎಂದು ದೇಯಿ ಬೈದ್ಯತಿ ಕೋಟಿ ಚಿನ್ನಯ್ಯ ಮೂಲಸ್ಥಾನ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಜಯಂತ್ ನಡುಬೈಲು ತಿಳಿಸಿದ್ದಾರೆ। ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕ್ಷೇತ್ರದಲ್ಲಿ ಪುನರುತ್ಥಾನ ಯೋಜನೆಗಳು ತ್ವರಿತಗತಿಯಲ್ಲಿ ನಡೆಯುತ್ತಿವೆ। ಈ ನಿಟ್ಟಿನಲ್ಲಿ ಮಹತ್ವದ ಮೈಲುಗಲ್ಲು ಡಿಸೆಂಬರ್ 9ರಂದು ಸ್ಥಾಪನೆಯಾಗಲಿದೆ ಎಂದರು। ಕ್ಷೇತ್ರದ ಆದಿದೈವ ಧೂಮಾವತಿ ದೈವಸ್ಥಾನಕ್ಕೆ ನಿರ್ಮಿಸಲಾಗಿರುವ ಧ್ವಜಸ್ತಂಭಕ್ಕೆ ಕೊಡಿಮರ ಮತ್ತು ಕಾರ್ಣಿಕ ಶಕ್ತಿಗಳಾದ ಗುರು ಸಾಯನ ಬೈದರು, ಮಾತೆ ದೇಯಿ ಬೈದ್ಯತಿ ಅವಳಿ ವೀರರು ಕೋಟಿ ಚೆನ್ನಯ್ಯರ ಮೂರ್ತಿಗಳನ್ನ ಕೆತ್ತಲು ಬಳಸಲಾಗುವ ಬಿಂಬಮರ ಇವೆರಡನ್ನ ಡಿಸೆಂಬರ್ 9ರಂದು ಮಧ್ಯಾಹ್ನ ಏಕಕಾಲಕ್ಕೆ ಶ್ರೀ ಕ್ಷೇತ್ರಕ್ಕೆ ತರಲಾಗುತ್ತದೆ। 4 ಮೂರ್ತಿಗಳನ್ನ ಒಂದೇ ಮರದಲ್ಲಿ ಕೆತ್ತಲಾಗುತ್ತಿರುವುದು ವಿಶೇಷವಾಗಿದೆ ಎಂದರು। ಡಿಸೆಂಬರ್ 9ರಂದು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಲಿಗೆ ಕೊಡಿಮರ ಬಿಂಬಮರ ಸಮರ್ಪಣೆ। ಪುತ್ತೂರು ದೇಯಿ ಬೈದ್ಯತಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಕ್ಷೇತ್ರವಾದ ಪುತ್ತೂರು ತಾಲೂಕಿನ ಬಡಗನ್ನೂರು ಗ್ರಾಮದ ಗೆಜ್ಜೆಗಿರಿ ನಂದನ ಬಿತ್ತಲಿಗೆ ಡಿಸೆಂಬರ್ 9ರಂದು ಕೊಡಿಮರ ಮತ್ತು ಬಿಂಬಮರ ಆಗಮನವಾಗಲಿದ್ದು ಇದನ್ನು ಭಕ್ತಿಪೂರ್ವಕ ಮೆರವಣಿಗೆ ಮೂಲಕ ಕ್ಷೇತ್ರಕ್ಕೆ ಸಮರ್ಪಿಸಲಾಗುತ್ತದೆ। ಕ್ಷೇತ್ರದಲ್ಲಿ ಪುನರುತ್ಥಾನ ಯೋಜನೆಗಳು ತ್ವರಿತಗತಿಯಿಂದ ನಡೆಯುತ್ತಿವೆ। ಭಕ್ತ ಸಮುದಾಯದ ಸಹಕಾರದಿಂದ ಮೂಲಸ್ಥಾನ ಕ್ಷೇತ್ರದ ಕಾಮಗಾರಿಗಳು ನಡೆಯುತ್ತಿದ್ದು ಈ ನಿಟ್ಟಿನಲ್ಲಿ ಮಹತ್ವದ ಮೈಲುಗಲ್ಲು ಡಿಸೆಂಬರ್ 9ರಂದು ಸ್ಥಾಪನೆ ಆಗಲಿದೆ। ಕ್ಷೇತ್ರದ ಆದಿದೈವ ಧೂಮಾವತಿ ದೈವಸ್ಥಾನಕ್ಕೆ ನಿರ್ಮಿಸಲಿರುವ ಧ್ವಜಸ್ತಂಭಕ್ಕೆ ಕೊಡಿಮರ ಮತ್ತು ಕಾರಣಿಕ ಶಕ್ತಿಗಳಾದ ಗುರು ಸಾಯನ ವೈದ್ಯರು, ಮಾತೆ ದೇಯಿ ಬೈದ್ಯತಿ ಅವಳಿ ವೀರರು ಕೋಟಿ ಚೆನ್ನಯ್ಯ ಮೂರ್ತಿಗಳನ್ನು ಕೆತ್ತಲು ಬಳಸಲಾಗುವ ಬಿಂಬಮರ ಇವೆರಡನ್ನು ಡಿಸೆಂಬರ್ 9ರಂದು ಮಧ್ಯಾಹ್ನ ಏಕಕಾಲಕ್ಕೆ ಕ್ಷೇತ್ರಕ್ಕೆ ತರಲಾಗುತ್ತದೆ। ಗೆಜ್ಜೆಗಿರಿ ಕ್ಷೇತ್ರದ ಯಜಮಾನರಾದ ಶ್ರೀಧರ್ ಪೂಜಾರಿ, ಕ್ಷೇತ್ರಾಡಳಿತ ಸಮಿತಿ ಉಪಾಧ್ಯಕ್ಷ ರಾಜಶೇಖರ್ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ರವಿ ಪೂಜಾರಿ ಚಿಲಿಂಬಿ, ಕಾರ್ಯದರ್ಶಿ ಉಲ್ಲಾಸ್ ಕೋಟ್ಯಾನ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು।